ಮಂಜೇಶ್ವರ ಗ್ರಾಮ ಪಂಚಾಯತ್ 4ನೇ ವಾರ್ಡ್ ವ್ಯಾಪ್ತಿಯ ಕುಂಜತೂರು ಬಯಲು ಪ್ರದೇಶದಲ್ಲಿ ಸುಮಾರು 160 ಕುಟುಂಬಗಳು ಆಶ್ರಯಿಸ್ತಾ ಇರುವ ಪುರಂಬೋಕ್ ತೋಡು ರಸ್ತೆಯನ್ನ ಖಾಸಗಿ ವ್ಯಕ್ತಿಗಳು ಅತಿಕ್ರಮಿಸಿರುವ ವಿಷಯಕ್ಕೆ ಸಂಬಂಧಿಸಿ ಸ್ಥಳೀಯರು ಹಾಗೂ ಅಭಿವೃದ್ಧಿ ಸಮಿತಿಯವರು ಹಲವು ಸಲ ಸಂಬಂಧಪಟ್ಟವರಿಗೆ ದೂರುಗಳನ್ನು ನೀಡಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ. ಕುಂಜತೂರಿನ ಮಹಲಿಂಗೇಶ್ವರ, ಕಿದಂಬಾಡಿ, ಚಾಚಲಿಕೆ, ಪಾವೂರು ಮೊದಲಾದ ಪ್ರದೇಶಗಳನ್ನು ಸಂಪರ್ಕಿಸುವ ರಸ್ತೆಯಾಗಿದೆ ಈ ಪುರಂಬೋಕ್ ರಸ್ತೆ. ಅರ್ಧ ಶತಕಕ್ಕಿಂತಲೂ ಅಧಿಕ ಕಾಲದಿಂದ ಗ್ರಾಮಸ್ಥರು ಉಪಯೋಗಿಸಿಕೊಂಡಿರುವ ಈ ಪುರಂಬೋಕ್ ಸ್ಥಳವನ್ನು ಕಳೆದ 4 ವರ್ಷಕ್ಕೆ ಮುಂಚಿತವಾಗಿ ಖಾಸಗಿ ವ್ಯಕ್ತಿಗಳು ಅತಿಕ್ರಮಿಸಿ ಆವರಣಗೋಡೆ ನಿರ್ಮಿಸಿರುವುದಾಗಿ ಆರೋಪಿಸಲಾಗಿದೆ. ಈ ದಾರಿಯಾಗಿ ದಿನಂಪ್ರತಿ ನೂರಾರು ವಿದ್ಯಾರ್ಥಿಗಳ ಸಹಿತ ಹಲವಾರು ಮಂದಿ ಸಂಚರಿಸ್ತಾ ಇದ್ದು, ಅವರು ಕಳೆದ 4 ವರ್ಷಗಳಿಂದ ಮಳೆಗಾಲದಲ್ಲೂ ಸೂಕ್ತವಾದ ದಾರಿ ವ್ಯವಸ್ಥೆ ಇಲ್ಲದೆ ಸಂಕಷ್ಟ ಪಡ್ತಾ ಇದ್ದಾರೆ. ಈ ಪುರಂಬೋಕ್ ಸ್ಥಳದ ಅಭಿವೃದ್ಧಿಗಾಗಿ ಶಾಸಕರ ಫಂಡ್ನಿಂದ 5 ಲಕ್ಷ ರೂಪಾಯಿ ಮಂಜೂರಾಗಿದ್ದರೂ ಖಾಸಗಿ ವ್ಯಕ್ತಿಗಳ ಅತಿಕ್ರಮಣದಿಂದ ಅಗಲ ಸಾಕಾಗದ ಹಿನ್ನೆಲೆಯಲ್ಲಿ ಮಂಜೂರಾದ ಫಂಡ್ ಕೂಡ ವಾಪಸ್ ಆಗಿರುವುದಾಗಿ ಬೇಸರದಿಂದ ಊರವರು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಖಾಸಗಿ ವ್ಯಕ್ತಿಗಳಿಗೆ ರಕ್ಷಣೆಯನ್ನ ನೀಡುತ್ತಾ ಇರುವ ಪಂಚಾಯತ್ ಕಾರ್ಯದರ್ಶಿಗಳ ವಿರುದ್ಧ ಸ್ಥಳೀಯರು ಹಾಗೂ ಅಭಿವೃದ್ಧಿ ಸಮಿತಿ ಇದೀಗ ಹೋರಾಟಕ್ಕೆ ಮುಂದಾಗಿದ್ದಾರೆ. ಈ ಕಾಳುದಾರಿ ಅರಸಂಚೂರಿ 50 ವರ್ಷದ ಮುಂದೆ ಎಲ್ಲ ಹೋಗುವ 160 ಜನಗಳು ಇಲ್ಲಿಂದ ಹೋರಾಡಿ ಮಕ್ಕಳು ಮದ್ರಸೆಗೆ ಹೋಗುವುದು. ಮಳೆಗಾಲದಲ್ಲಿ ಮಾತ್ರ ಬಹಳ ನಮಗೆಲ್ಲರಿಗೂ ತೊಂದರೆ ಆಗ್ತದೆ. ನಾವೆಲ್ಲ ಇವರಿಗೂ ಸರ್ವರಿಗೂ ಕಲೆಕ್ಟ್ರಿಗೂ ಪಂಚಾಯತ್ಗೆಲ್ಲ ರಿಪೋರ್ಟ್ ಕೊಟ್ಟಿದ್ದೇವೆ. ಪಂಚಾಯತ್ ಅವರು ಬರ್ತಾ ಇದ್ದಾರೆ, ಮಾರ್ಗ ತೆಗಿತಾ ಇದ್ದಾರೆ. ಬರುವುದು ಮಾರ್ಗ ತೆಗೆಯುವುದು ಹೋಗುವುದು, ಬರುವುದು ಮಾರ್ಗ ತೆಗೆಯುವುದು ಹೋಗುವುದು. ಏನು ಇದರ ವಿಷಯದಲ್ಲಿ ನೇಮ ಕಂಡಿಲ್ಲ. ನಾವು ಫೋನ್ ಮಾಡಿದರೆ ನಮ್ಮನ್ನೇ ಇದು ಮಾಡುವುದು, ನಾನು ನೇಮದಲ್ಲಿ ಹೋಗ್ತೇನೆ ಅಂತ ಹೇಳ್ತಾರೆ. ಇದು ಅಷ್ಟರವರೆಗೆ ಏನು ನೇಮ ಆಗಲಿಲ್ಲ. അപ്പോൾ ಈ ಪಂಚಾಯತರು ಇದರ ವಿಷಯದಲ್ಲಿ ಒಳ್ಳೆ ರೀತಿಯಲ್ಲಿ ಇದನ್ನು ಕಾನೂನು ತೆಗಿಬೇಕು, ಇದರ ಮುಂದೆ ಏನಾಗಬೇಕು ಅಂತ ಹೇಳಿ ಅವರು ಇದನ್ನು ನಮ್ಮೊಟ್ಟಿಗೆ ಸೇರಿ ಸಹಕರಿಸಿ ಇದನ್ನು ನಡೆದುಕೊಂಡು ಇದಕ್ಕೊಂದು ಪರಿಹಾರ ಕಂಡು ವರ್ಷದೊಂದಿಟ್ಟು ಪೋಂದಿಲ್ಲ ఒక దుమ్ములు బేతలు పోందులు సరే పోపన సాధ్యత దుమ్ములకి బయలు పోపడం అయితే ఆ బయలుతో సాధ్యం అంతే బక్కల ಒಂಚೂರು ಹಾಗೆ ಅಂತೀರಿ ಬಯಲು ಒಂದು ಅಂಚಾನಾಗ ಕಷ್ಟ ಅಂಚೆ ಪೋಡು ಹೊಟ್ಟಿಸಿದಂಗೆ ಸಾಧ್ಯ ನೆಟ್ ಅಡ್ಡ ಬಂದು ಅಂದ್ರೆ ಹಾಕಲ್ಲ ಸಾಧ್ಯ ಹಾಕಲ್ಲ ಪೋಪಣ ಅಂದೇಟೆ ಬಂದು ಅಂತೀರಿ ಹಾಗೆ ಹಾಕ್ತೀರಿ ಹಾಕಲ್ಲ ಜಾಗ ಯಾರಿಗೆ ಗೊತ್ತು